ಹುಸೇನನ್ನು ಅವರ ಬೆಂಬಲಿಗರು ಅಧಿವೇಶನದ ಸಭಾಂಗಣದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗ್ತಾರೆ. ಈ ನಾಯಿಗಳಿಗೆ ಎಲ್ಲಿ ಹೋಯ್ತು? ಭಾರತದ ಅನ್ನ ನೀರು ತಿಂದು ಇಂತಹ ನೀಚ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾರೆ. ಒಬ್ಬನೊಬ್ಬ ಕಾಂಗ್ರೆಸ್ನವರು ನಾಸಿರ್ ಹುಸೇನನ್ನು ರಾಜೀನಾಮೆ ಮಾಡುವಂತ ಒಂದು ಆಕ್ಷನ್ ತೆಗೆದು ಅದರ ನಂತರ ಮೆಚ್ಚುವ ದೇಶಭಕ್ತಿಯನ್ನು ಇಂತಹ ನಾಯಿಗಳಿಗೆ ಯಾವತ್ತೂ ಖಂಡಿಸ್ತೇವೆ. ನಮ್ಮ ದೇಶದ ಅನ್ನ ನೀರು ತಿಂದಂತ ಕಾಂಗ್ರೆಸ್ಸಿಗರಿಗೆ ಇಂತಹ ಪದತ್ಯಾಗ ಬೇಕಾ? ನಾಸಿರ್ ಹುಸೇನ್ ಅಂತ ಒಬ್ಬ ರಾಜ್ಯದ ಸದಸ್ಯ ಬೇಕಾ? ಅವರನ್ನು ನಾವು ಹೋರಾಟದ ಮೂಲಕ ಪದಚ್ಯುತಿ ಮಾಡ್ತೇವೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.